ಕಾಮರ್ಸ್ ವಿಭಾಗದ ಪ್ರಥಮ ಬ್ಯಾಚ್ನ ವಿದ್ಯಾರ್ಥಿಗಳು 597 ತಗೊಂಡಿದ್ದಾರೆ. ಒಂದು ರಾಜ್ಯಕ್ಕೆ ತೃತೀಯ ಸ್ಥಾನ, ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಪ್ರತಿಯೊಂದು ವಿದ್ಯಾರ್ಥಿಯು ಏನಾದರೂ ಒಂದು ಸಾಧಿಸಕ್ಕಂತ ಬಂದಿರ್ತಾರೆ. ಅದಕ್ಕೆ ನಮಗೆ ಒಳ್ಳೆ ಪ್ಲಾಟ್ಫಾರ್ಮ್ ಅಂತ ಕೊಟ್ಟಿರೋದು ಎಕ್ಸೆಲ್ ಪಿ ಯು ಕಾಲೇಜ್. ಸೈನ್ಸ್ ಓದುವಂತ ಮಕ್ಕಳು ಹೆಚ್ಚಾಗಿ ಫೋಕಸ್ ಮಾಡುವಂತದ್ದು ನೀಟ್ ಮತ್ತೆ JEE CETಗೆ. ಅದರೊಟ್ಟಿಗೆ ಅವರು ಬೋರ್ಡ್ಸಿ ಕೂಡ ಒಂದು ಒಳ್ಳೆ ಸಾಧನೆಯನ್ನು ಮಾಡಿದ್ದಾರೆ. 100% ರಿಸಲ್ಟ್ ಬಂದಿದೆ ಸೈನ್ಸ್ ಅಲ್ಲಿ ಕೂಡ. ಈ ಎಕ್ಸೆಲ್ಗೆ ಬಂದು ನನಗೆ 99.2% ತೆಗೆದಿದ್ದೇನೆ ಸೈನ್ಸ್ ವಿಭಾಗದಲ್ಲಿ. $590 ಸೈನ್ಸ್ ಅಲ್ಲಿ 14 ವಿದ್ಯಾರ್ಥಿಗಳು, ಕಾಮರ್ಸ್ ಅಲ್ಲಿ 11 ವಿದ್ಯಾರ್ಥಿಗಳು, ಒಟ್ಟಾರೆಯಾಗಿ ಒಂದು 25 ವಿದ್ಯಾರ್ಥಿಗಳು. ಒಂದು ಹುಡುಗಿ 89% ತೆಗೆದುಕೊಂಡ ಹುಡುಗಿ 10th ಅಲ್ಲಿ ಈಗ PUC ಬರುವಾಗ 99.5%. ಇದು ಎಕ್ಸೆಲ್ ನ ಸ್ಪೆಷಾಲಿಟಿ. ಇದು ನಮ್ಮ ಎಕ್ಸೆಲ್ ನ ಕ್ವಾಲಿಟಿ ಆಫ್ ಟೀಚಿಂಗ್. ದ್ವಿತೀಯ PUC ಫಲಿತಾಂಶ ಹೊರಬಿದ್ದಿದೆ. ಅದರಲ್ಲಿಯೂ ಕೂಡ ಬೆಳ್ತಂಗಡಿ ತಾಲೂಕಿನ ಎಕ್ಸೆಲ್ ಕಾಲೇಜಿನಲ್ಲಿ ಬಹಳ ಅಭೂತಪೂರ್ವವಾದಂಥ ಸಾಧನೆಯನ್ನು ಮಾಡಿದ್ದಾರೆ. ಸುಮಾರು 11 ಕಾಮರ್ಸ್ ವಿಭಾಗದ ವಿದ್ಯಾರ್ಥಿಗಳು 590ಕ್ಕಿಂತ ಅಧಿಕ ಅಂಕಗಳನ್ನು ಪಡೆದರೆ 15ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು 590ಕ್ಕಿಂತ ಅಧಿಕ ಅಂಕಗಳನ್ನು ವಿಜ್ಞಾನ ವಿಭಾಗದಲ್ಲಿ ಪಡೆದಿದ್ದಾರೆ. ಜೊತೆಗೆ ಕಾಮರ್ಸ್ ವಿಭಾಗದಲ್ಲಿ ಇಬ್ಬರು 597 ಅಂಕಗಳನ್ನು ಗಳಿಸಿದರೆ ವಿಜ್ಞಾನ ವಿಭಾಗದಲ್ಲಿ 595 ಅಂಕ ಗಳಿಸಿದಂತಹ ಅಕ್ಷಯ್ ಕೂಡ ನಮ್ಮ ಜೊತೆಗಿದ್ದಾರೆ. ಈಗ ಈ ಬಗ್ಗೆ ಮಾತನಾಡೋದಕ್ಕೆ ಎಕ್ಸೆಲ್ ಸಂಸ್ಥೆಯ ಚೇರ್ಮನ್ ಆಗಿರುವಂತಹ ಸುಮಂತ್ ಕುಮಾರ್ ಜೈನ್ ಅವರಿದ್ದಾರೆ. ಸರ್, ದ್ವಿತೀಯ PUC ಫಲಿತಾಂಶ ಬಂದಿದೆ, ಎಲ್ಲರಿಗೂ ಸನ್ಮಾನವನ್ನ ಮಾಡಿದ್ದೀರಿ, ಏನ್ ಹೇಳ್ತೀರಿ? ತುಂಬಾ ಖುಷಿ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ನಮ್ಮ ಕಾಲೇಜಿಗೆ ಯಾವ್ದು ಸನ್ಮಾನ ಅಂತ ಹೇಳಿದ್ರೆ ಮಕ್ಕಳ ಒಂದು ರಿಸಲ್ಟ್. ಯಾಕಂದ್ರೆ ನಾವು ಇಡೀ ವರ್ಷ ಏನು ನಾವು ಮತ್ತೆ ನಮ್ಮ ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿಗಳು ಕಷ್ಟಪಟ್ಟಿರ್ತಾರೆ. ಅದಕ್ಕೆ ನಮಗೆ ಫೈನಲ್ ಸಿಗುವಂತ ರಿಸಲ್ಟ್ ಏನಿದೆ ಅದು ನಮಗೆ ಖುಷಿ ಕೊಡುವಂಥದ್ದು. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಕಾಮರ್ಸ್ ವಿಭಾಗದ ಪ್ರಥಮ ಬ್ಯಾಚ್ನ ವಿದ್ಯಾರ್ಥಿಗಳು 597 ತಗೊಂಡಿದ್ದಾರೆ. ಒಂದು ರಾಜ್ಯಕ್ಕೆ ತೃತೀಯ ಸ್ಥಾನ, ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಅವರು ಬರೀ ಇಂಗ್ಲಿಷ್ ಅಲ್ಲಿ ಮಾತ್ರ 3 ಮಾರ್ಕ್ ಹೋಗಿರುವಂತದ್ದು. ಇಲ್ಲದಿದ್ರೆ ಇಂಗ್ಲಿಷ್ ಅಲ್ಲಿ 3 ಮಾರ್ಕ್ ಬರ್ತಾ ಇದ್ರೆ 600 ಬರ್ತಾ ಇತ್ತು. ಇಬ್ರು ವಿದ್ಯಾರ್ಥಿಗಳು ಕಾಮರ್ಸ್ ನ ಯಾನ ಪೊನ್ನಮ್ಮ ಮತ್ತೆ ಶ್ರೀವತ್ಸ ಇಬ್ರು ಕೂಡ 597 ತಗೊಂಡಿದ್ದಾರೆ. ತುಂಬಾ ಖುಷಿ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ 100% ರಿಸಲ್ಟ್ ಕಾಮರ್ಸ್ ಅಲ್ಲಿ. ಒಂದು 11 ವಿದ್ಯಾರ್ಥಿಗಳು 590ಗಿಂತ ಎಬೋ ವಿದ್ಯಾರ್ಥಿ ಕಾಮರ್ಸ್ ಅಲ್ಲಿ. ಅದೇ ನಾವು ಸೈನ್ಸ್ ತಗೊಂಡಾಗ, ಯಾಕಂದ್ರೆ ನಾವು ಸೈನ್ಸ್ ಅಲ್ಲಿ ಕೂಡ ಹಾಗೆ ಕಾಮರ್ಸ್ ಕೂಡ ಅಷ್ಟೇ, ನಮ್ದು ಇಂಟಿಗ್ರೇಟೆಡ್ ಸಿಸ್ಟಮ್ ಇರುವಂತದ್ದು. ಬರೀ ಥಿಯರಿ ಮಾತ್ರ ಮಾಡುವುದಲ್ಲ, ನಾವು ಥಿಯರಿ ಒಟ್ಟಿಗೆ ಅವರಿಗೆ CA, CPT, CSS ಎಲ್ಲ ಕೋಚಿಂಗ್ ಕೊಡ್ತೇವೆ. ಇನ್ನು ಸೈನ್ಸ್ ತಗೊಂಡ್ರೆ ಮಂದಿ ಸೈನ್ಸ್ ಓದುವಂತ ಮಕ್ಕಳು ಹೆಚ್ಚಾಗಿ ಫೋಕಸ್ ಮಾಡುವಂತದ್ದು ನೀಟ್ ಮತ್ತೆ JEE CETಗೆ. ಅದರೊಟ್ಟಿಗೆ ಅವರು ಬೋರ್ಡ್ಸಿ ಕೂಡ ಒಂದು ಒಳ್ಳೆ ಸಾಧನೆಯನ್ನು ಮಾಡಿದ್ದಾರೆ. 100% ರಿಸಲ್ಟ್ ಬಂದಿದೆ ಸೈನ್ಸ್ ಅಲ್ಲಿ ಕೂಡ. ಈ ವರ್ಷ ಕಾಮರ್ಸ್ ಸೈನ್ಸ್ ವಿಭಾಗದಲ್ಲಿ ಅಕ್ಷಯ್, ನಮ್ಮ ಇಲ್ಲಿಯ ಕೊಯ್ಯೂರ್ನ ಹುಡುಗ, 595 ತೆಕೊಂಡು ಅವನು ಕೂಡ ಟಾಪರ್ ಆಗಿದ್ದಾನೆ. ತಾಲೂಕಿನ ಟಾಪರ್ ಕೂಡ ಅಂತ ಹೇಳಿ ಖುಷಿ ಪಡ್ತೇವೆ. ಇಬ್ರು ದ್ವಿತೀಯ ಸ್ಥಾನ, ನಮ್ಮ ಶಿಲ್ಪಿತ್ ಅಂತ ಹೇಳುವವರು 594, ಹಾಗೆ ರೋಹಿತ್ RM 594 ಇಬ್ರು ಕೂಡ ದ್ವಿತೀಯ ಸ್ಥಾನ. ಅವರು ಕೂಡ ನಮ್ಮ ತಾಲೂಕಿಗೆ ಕೂಡ ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ತುಂಬಾ ಹೆಮ್ಮೆ ವಿಚಾರ. ಇಲ್ಲಿ 590 ಅಬೌವ್ 14 ವಿದ್ಯಾರ್ಥಿಗಳು 590 ಅಬೌವ್ ಸೈನ್ಸ್ ಅಲ್ಲಿ ತಗೊಂಡಿದ್ದಾರೆ. ಒಟ್ಟಾರೆ ಹೇಳುವುದಾದ್ರೆ 590 ಅಬೌವ್ ಸೈನ್ಸ್ ಅಲ್ಲಿ 14 ವಿದ್ಯಾರ್ಥಿಗಳು, ಕಾಮರ್ಸ್ ಅಲ್ಲಿ 11 ವಿದ್ಯಾರ್ಥಿಗಳು, ಒಟ್ಟಾರೆಯಾಗಿ ಒಂದು 25 ವಿದ್ಯಾರ್ಥಿಗಳು 590 ಅಬೌವ್ ತೆಗೆದಿರುವಂತ ತುಂಬಾ ಖುಷಿಯ ವಿಚಾರ. ಮತ್ತೊಂದು ನಾವು ಗಮನಿಸಬೇಕು ಏನು ಅಂತ ಹೇಳಿದ್ರೆ, ನಮ್ಮ ಯಾನ ಏನಿದ್ದಾಳೆ ಇವಳ ಮಾರ್ಕ್ 10th ಅಲ್ಲಿ 89%. ಒಂದು ಹುಡುಗಿ 89% ತೆಗೆದುಕೊಂಡ ಹುಡುಗಿ 10th ಅಲ್ಲಿ ಈಗ PUC ಬರುವಾಗ 99.5%. ಇದು ಎಕ್ಸೆಲ್ ನ ಸ್ಪೆಷಾಲಿಟಿ. ಇದು ನಮ್ಮ ಎಕ್ಸೆಲ್ ನ ಕ್ವಾಲಿಟಿ ಆಫ್ ಟೀಚಿಂಗ್, ನಮ್ಮ ಟೀಚರ್ನವರ ಒಂದು ಶ್ರಮ, ಅದರೊಟ್ಟಿಗೆ ನಮ್ಮ ಹಾಸ್ಟೆಲ್ನ ಸಿಸ್ಟಮ್, ಇದೆಲ್ಲ ಕೂಡ ರಿಸಲ್ಟ್ಗೆ ರೀಸನ್ ಅಂತ ಹೇಳ್ತಾ, ಇಂಥ ಒಳ್ಳೆ ರಿಸಲ್ಟ್ ಇನ್ನಷ್ಟು ನೀಟ್ ರಿಸಲ್ಟ್ ಇರ್ಬೋದು, JEE ರಿಸಲ್ಟ್ ಇರ್ಬೋದು, CET ರಿಸಲ್ಟ್ ಇರ್ಬೋದು, ಎಲ್ಲದರಲ್ಲಿ ಕೂಡ ನಾವು ಎಕ್ಸೆಲ್ನವರು. ಯಾಕಂದ್ರೆ ನಮ್ಮ ಇಡೀ ವರ್ಷ ಏನು ಹೋರಾಟ ಮಾಡಿರ್ತೇವೆ ಅದಕ್ಕೆ ಖುಷಿ ಕೊಡುವಂತ ರಿಸಲ್ಟ್ ಬಂದಿದೆ. ತುಂಬಾ ಖುಷಿ ಇದೆ. ಈ ರಿಸಲ್ಟ್ ಪಡ್ಕೊಂಡಂತ ಎಲ್ಲ ವಿದ್ಯಾರ್ಥಿಗಳಿಗೆ, ಕೆಲವರಿಗೆ ಒಂದೊಂದು ಮಾರ್ಕಲ್ಲಿ ಮಿಸ್ ಆಗಿರ್ಬೋದು. ಈಗ ಅವರು 597 ತಗೊಂಡವರು, 594 ತಗೊಂಡವರು, ಏನೋ ವ್ಯಾಲ್ಯೂಷನ್ ಮಾಡುವವರು ಸ್ವಲ್ಪ ಕೆಲವೊಮ್ಮೆ ತುಂಬಾ ಸ್ಟ್ರಿಕ್ಟ್ ಟೀಚರ್ ಸಿಕ್ಕಿ ಕೂಡ ಆಚೀಚೆ ಆಗಿರ್ಬೋದು. ಇಲ್ಲಾಂದ್ರೆ ಇವರು 600 ತೆಗೆಯುವರು ಇವರು ಕೂಡ. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಯಾರೆಲ್ಲ ಒಂದು ಅತ್ಯುತ್ತಮ ಸಾಧನೆಯನ್ನು ಮಾಡಿದ್ದೀರಿ, ಹೆಚ್ಚಿನ ಎಲ್ಲ ವಿದ್ಯಾರ್ಥಿಗಳು ಕೂಡ 10th ಇಂಪ್ರೂವ್ ಆಗಿದ್ದಾರೆ. ನಮ್ಮಲ್ಲಿ ಮತ್ತೊಂದು ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ 90% ವಿದ್ಯಾರ್ಥಿಗಳು ಈ ವರ್ಷ ಡಿಸ್ಟಿಂಕ್ಷನ್ ತೆಗೆದುಕೊಂಡಿರುವಂಥದ್ದು ತುಂಬಾ ಖುಷಿಯ ವಿಚಾರ. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ, ಹಾಗೆ ಆ ರಿಸಲ್ಟ್ ಬರ್ಲಿಕ್ಕೆ ಯಾರೆಲ್ಲ ಕಾರಣಕರ್ತರಾಗಿದ್ದಾರೆ, ನಮ್ಮ ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿಗಳಿಗೆ ಎಲ್ರಿಗೂ ಕೂಡ ನಾನು ನನ್ನ ಅಧ್ಯಕ್ಷ ನೆಲೆಯಲ್ಲಿ ತುಂಬು ಹೃದಯದ ಅಭಿನಂದನೆಗಳನ್ನು ಹೇಳಿಕೆ ಇಷ್ಟಪಡ್ತಾ ಇದ್ದೇನೆ. ಸರ್, ಈಗ ನೀವು ಸಾಧಕ ವಿದ್ಯಾರ್ಥಿಗಳಿಗೆ ಒಂದು ಕ್ಯಾಶ್ ಪ್ರೈಸ್ ಕೂಡ ಘೋಷಣೆಯನ್ನ ಮಾಡಿದ್ದೀರಿ, ಸನ್ಮಾನವನ್ನು ಕೂಡ ಮಾಡಿದ್ದೀರಿ. ಏನು, ಹೇಗೆ, ಎಷ್ಟು ಕೊಡ್ತೀರಿ ಅಂತ?
ನಾವು ಪ್ರತಿ ವರ್ಷ ಕೂಡ ಹೇಳಿದೆವು, ನಾವು 597 ತೆಕೊಂಡವರಿಗೆ ಒಂದು 2 ಲಕ್ಷದ ಕ್ಯಾಶ್ ಬಹುಮಾನವನ್ನು ನಾವು ಕೊಡ್ತಾ ಇದ್ದೆವು. ಅವರಿಗೆ ಇನ್ನೂ ಅವಕಾಶಗಳಿದೆ, ಯಾಕಂದ್ರೆ ಇನ್ನೊಂದು ಎಕ್ಸಾಮ್ ಬರಲಿಕ್ಕಿದ್ದಾರೆ. ಅವರು 600 ತೆಗೆದು ಇನ್ನೂ ಜಾಸ್ತಿ ಕ್ಯಾಶ್ ಪ್ರೈಸ್ ಇದೆ. ಹಾಗಾಗಿ ಇವತ್ತು ನಾನು ಎಷ್ಟು ಕ್ಯಾಶ್ ಪ್ರೈಸ್ ಅಂತ ಅನೌನ್ಸ್ ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ ಅಂತ ಹೇಳಿದ್ರೆ, ಅವಳಿಗೆ ಬರೀ ಇಂಗ್ಲೀಷಲ್ಲಿ 3 ಮಾರ್ಕ್ ಹೋಗಿರುವಂತದ್ದು. ಆ ಇಂಗ್ಲೀಷ್ ಎಕ್ಸಾಮ್ ಅನ್ನು ಅವರು ಪುನಃ ಬರೆಯುವ ಮುಖಾಂತರ 600 ತೆಗೆದು ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡ್ಲಿಕ್ಕೆ ಇದ್ದಾರೆ. ಹಾಗಾಗಿ ನಾವು ಅದು ಕ್ಯಾಶ್ ಪ್ರೈಸ್ ಜಾಸ್ತಿ ಆಗ್ತದೆ ಆ ಸಂದರ್ಭದಲ್ಲಿ. ಒಂದು ಒಳ್ಳೆಯ ಫಲಿತಾಂಶ. ಅದು ಕೂಡ ಸೈನ್ಸ್ ಅಲ್ಲಿ ಕೂಡ ಅಷ್ಟೇ 595 ತೆಕೊಂಡು, ಯಾಕಂದ್ರೆ ಅವರು PCMB 100 ಇದೆ, PCMC, PCMB ಫುಲ್ ಒಳ್ಳೆ ಮಾರ್ಕ್ ತಗೊಂಡಿದ್ದಾರೆ. ಹಾಗಾಗಿ ನಮಗೆ ತುಂಬಾ ಖುಷಿ ಇದೆ. ಎಕ್ಸೆಲ್ ಕಾಲೇಜಿನ ಇಬ್ಬರು ಟಾಪರ್ಸ್ ಇದ್ದಾರೆ. ಯಾನ ಕಾಮರ್ಸ್ ವಿಭಾಗದಲ್ಲಿ 597 ಅಂಕ ಪಡೆದ್ರೆ, ಅಕ್ಷಯ್ ವಿಜ್ಞಾನ ವಿಭಾಗದಲ್ಲಿ 595 ಅಂಕಗಳನ್ನ ಗಳಿಸಿದ್ದಾರೆ. ಯಾನ, ಏನ್ ಹೇಳ್ತೀರಿ ಈ ಕಾಲೇಜಿನ ಸ್ಪೆಷಾಲಿಟಿ ಬಗ್ಗೆ? ಏನ್ ಹೇಳ್ತೀರಿ? ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಯಾನ ಪೊನ್ನಮ್ಮ, ಕೊಡಗಿನಿಂದ ಬಂದಿದ್ದೇನೆ. ಈ ವರ್ಷದ ರಿಸಲ್ಟ್ಸ್ನಲ್ಲಿ 600ಗೆ 597 ತಗೊಂಡಿದ್ದೇನೆ. ಪ್ರತಿಯೊಂದು ವಿದ್ಯಾರ್ಥಿಯು ಏನಾದರೂ ಒಂದು ಸಾಧಿಸಕ್ಕಂತ ಬಂದಿರ್ತಾರೆ. ಅದಕ್ಕೆ ನಮಗೆ ಒಳ್ಳೆ ಪ್ಲಾಟ್ಫಾರ್ಮ್ ಅಂತ ಕೊಟ್ಟಿರೋದು ಎಕ್ಸೆಲ್ PU ಕಾಲೇಜ್. ಎಲ್ಲದಕ್ಕಿಂತ ಮುಖ್ಯವಾಗಿ ನಾನು ನನ್ನ ಚೇರ್ಮನ್ಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಒಂದು ಸೈನ್ಸ್ ಕಾಲೇಜಲ್ಲಿ ಕಾಮರ್ಸ್ನ ಸ್ಟಾರ್ಟ್ ಮಾಡಿರೋದ್ರಿಂದ. ಮತ್ತು ಅದ್ರ ಜೊತೆಗೆ ಪ್ರಾಂಶುಪಾಲರಾಗಿರುವ ನವೀನ್ ಸರ್ಗೂ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ನನಗೆ ಬ್ಯಾಕ್ ಬೋನ್ ಆಗಿರೋದು, ನನಗೆ ಎಲ್ಲ ಸಪೋರ್ಟ್ ಕೊಟ್ಟಿರೋದು ಅಂದರೆ ನನ್ನ ಎಕ್ಸೆಲಿನ ಕಾಮರ್ಸ್ ಡಿಪಾರ್ಟ್ಮೆಂಟ್. ಅದರಲ್ಲಿ ನನ್ನ ಡೀನ್ ಆಗಿರೋ ಸಂತೋಷ್ ಸರ್ ಮತ್ತು HOD ಆಗಿರೋ ಪ್ರಸನ್ನ ಸರ್, ಅದ್ರ ಜೊತೆ ನನಗೆ ಟೀಚ್ ಮಾಡಿರೋ ಎಲ್ಲ ಫ್ಯಾಕಲ್ಟಿಗೂ ಥ್ಯಾಂಕ್ ಯು ಸೋ ವೆರಿ ಮಚ್. ಈಗಾಗಲೇ ನಾನು CSEETಯನ್ನು ಕ್ಲಿಯರ್ ಮಾಡಿದ್ದೀನಿ. ಅದ್ರ ಜೊತೆ CA ಫೌಂಡೇಶನ್ಗೂ ಸಹ ಕೋಚಿಂಗ್ ತೊಗೋತಾ ಇದ್ದೀನಿ. ಅದಕ್ಕೂ ಎಕ್ಸೆಲಿಂದ ನನಗೆ ಪೂರ್ತಿ ಸಪೋರ್ಟ್ ಕೊಡ್ತಾ ಇದ್ದಾರೆ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ನನ್ನ ಪೇರೆಂಟ್ಸ್ ಇಲ್ಲಿಗೆ ಕಳಿಸಿ ನನ್ನ ಓದಿಸಿದ್ದು ಅವ್ರಿಗೆ ತುಂಬ ಥ್ಯಾಂಕ್ಸ್. ಅದ್ರ ಜೊತೆ ನನ್ನ ಎಲ್ಲ ಫ್ರೆಂಡ್ಸಿಗೂ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. 89% ಅಂತ SLC ಅಲ್ಲಿ ನಿಮಗೆ, ಈಗ 99.5% ಸಿಕ್ಕಿದೆ. ಏನ್ ಹೇಳ್ತೀರಿ? ಹೇಗೆ ಆ ಚೇಂಜಸ್ಸು, ಮತ್ತು ಇಲ್ಲಿ ಯಾವ ಸಿಸ್ಟಮ್ ನಿಮಗೆ ಈ ಚೇಂಜಸ್ ಕಾರಣ ಆಯ್ತು? ಸಿಸ್ಟಮ್ ಅಂದರೆ ತುಂಬ ಡಿಸಿಪ್ಲಿನ್ಡ್ ಇರೋ ಸಿಸ್ಟಮ್. ಬೆಳಿಗ್ಗೆ ಏಳೋದ್ರಿಂದ ಸ್ಟಡಿ ಹಾರ್ಸ್ ಇರ್ಬೋದು, ಕರೆಕ್ಟ್ ಟೈಮಿಂಗ್ಸ್ ಇರುತ್ತೆ, ಹೀಗೆ ಮಾಡಬೇಕು ಅಂತ. ಅದೆಲ್ಲದ್ರಿಂದ ಮತ್ತು ನಮ್ಮ ಲೆಕ್ಚರರ್ಸ್ ಕೊಟ್ಟಿರೋ ಸಪೋರ್ಟ್, ವಾರ್ಡನ್ಸ್ದು ಹೆಲ್ಪ್, ಎಲ್ಲದರಿಂದ ಇದು ಆಗುತ್ತೆ. ಅಕ್ಷಯ್, ಏನ್ ಹೇಳ್ತೀರಿ? ನನಗೆ ಅಂತೂ ತುಂಬ ಖುಷಿ ಆಗ್ತಿದೆ. ಮೊದಲು ಒಮ್ಮೆ ನಾನು JEE ಕ್ರ್ಯಾಕ್ ಮಾಡಿದ್ದೆ. JEEಯಲ್ಲಿ 99.3% ಅಲ್ಲಿತ್ತು. ಈಗ ನಾನು ಬೋರ್ಡ್ಸ್ ಸಹ ಒಂದೇ ತಿಂಗಳಲ್ಲಿ ಓದಿ ನನಗೆ ಒಂದು ಬೋರ್ಡ್ಸಲ್ಲಿ ಸಾಧನೆ ಮಾಡಿ ನನಗೆ ತುಂಬ ಖುಷಿಯಾಗಿದೆ. ನನ್ನ ಪೇರೆಂಟ್ಸ್ ಅವರಿಗೆ ತುಂಬ ಖುಷಿಯಾಗಿದೆ. ಅದರ ಮೇಲೆ ನನ್ನ ಬ್ಯಾಕ್ ಬೋನ್ ಆಗಿ ನಿಂತಿರೋ ಈ ಕಾಲೇಜು, ಎಸ್ಪೆಷಲಿ ಸುಮಂತ್ ಸರ್ ಅಂದು ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ನಾನು ಫಸ್ಟ್ ಇಯರ್ ಒಬ್ಬ ಲೋಕಲೈಟ್ ಸ್ಟೂಡೆಂಟ್ ಆಗಿದ್ದೆ. ಇಲ್ಲಿ ಮತ್ತು ಸೆಕೆಂಡ್ ಇಯರಲ್ಲಿ ನನಗೆ ಹಾಸ್ಟೆಲ್ ಸೇರಲಿಕ್ಕೆ ಹೆಲ್ಪ್ ಮಾಡಿದೆ ಸುಮಂತ್ ಸರ್. ಹಾಸ್ಟೆಲ್ ಸೇರಿ ನನಗೆ ತುಂಬ ಸ್ಟಡಿಯ ಒಂದು ಪರ್ಫೆಕ್ಟ್ ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡಿದ್ದು ಸುಮಂತ್ ಸರ್. ಅದರಿಂದ ನನಗೆ ತುಂಬ ಹೆಲ್ಪ್ಫುಲ್ ಆಗಿದೆ. ಮತ್ತು ನನ್ನ ಪೇರೆಂಟ್ಸ್ ಅವ್ರಿಗೆ ತುಂಬ ಖುಷಿಯಾಗಿದೆ. ಈ ಸಾಧನೆಯ ಕಾರಣವಿರುವುದೇ ನನ್ನ ಪೇರೆಂಟ್ಸ್ ಅವರ ಆಶೀರ್ವಾದ, ದೇವದ ಆಶೀರ್ವಾದ, ಮತ್ತು ನಮ್ಮ ಕಾಲೇಜ್ ಅವರ ಆಶೀರ್ವಾದ. ನೀವು ಲೋಕಲ್ ಸ್ಟೂಡೆಂಟು, ನೀವು ಡೈಲಿ ಅಪ್ ಆ್ಯಂಡ್ ಡೌನಾ? ಫಸ್ಟ್ ಇಯರ್ ನಾನು ಲೋಕಲ್ ಆಗಿದ್ದೆ. ಆದರೆ ಸೆಕೆಂಡ್ ಇಯರಲ್ಲಿ ಸುಮಂತ್ ಸರ್ ನನಗೆ ತುಂಬ ಮೋಟಿವೇಟ್ ಮಾಡಿದ್ರು. ನೀನು ಹಾಸ್ಟೆಲ್ ಸೇರು, ನಿಮಗೆ ತುಂಬ ಒಳ್ಳೆ ಫೆಸಿಲಿಟಿ ಕೊಡ್ತೀವಿ, ಅವ್ರು ತುಂಬ ಹೆಲ್ಪ್ ಮಾಡ್ತಾರೆ. ಹಾಗೆ ನನಗೆ ಹಾಸ್ಟೆಲ್ ಸೇರಲಿಕ್ಕೆ ಹೆಲ್ಪ್ ಮಾಡಿದರು. ಮತ್ತು ನನಗೆ ಸ್ವಲ್ಪ ಫೈನಾನ್ಷಿಯಲಿ ಸಹ ಹೆಲ್ಪ್ ಮಾಡಿದ್ದಾರೆ. ನಾನು ಲೋಕಲ್ ಸ್ಟೂಡೆಂಟ್ ಆಗಿದ್ದರಿಂದ ಫೈನಾನ್ಷಿಯಲ್ ಹೆಲ್ಪ್ ಮಾಡಿದೆ ತುಂಬ. ಅದು ನಂಗೆ ತುಂಬ ಹೆಲ್ಪ್ಫುಲ್ ಆಯಿತು. ಮತ್ತು ನನಗೆ ಪೇರೆಂಟ್ಸ್ ಸಹ ತುಂಬ ರೆಸ್ಪೆಕ್ಟ್ ಇದೆ ಸರ್ಗೆ. ಆ ಥರ ನನಗೆ ತುಂಬ ಖುಷಿ ಆಯ್ತು. ನನಗೆ ಇದರಿಂದ ನನಗೆ ಸಾಧನೆ ಮಾಡಲಿಕ್ಕೆ ನನಗೆ ತುಂಬ ಮೋಟಿವೇಶನ್ ಸಿಕ್ಕಿತ್ತು ಅಂತ ಇಷ್ಟಪಡ್ತೇನೆ. 10th ಮತ್ತು PUC ಹೇಗೆ ಇಂಪ್ರೂವೈಸೇಷನ್? 10th ನಾನು CBSE ಓದಿದವ, ಅದರಲ್ಲಿ 97.4%. ಈಗ ಈ ಎಕ್ಸೆಲ್ಗೆ ಬಂದು ನನಗೆ 99.2% ತೆಗೆದಿದ್ದೇನೆ ಸೈನ್ಸ್ ವಿಭಾಗದಲ್ಲಿ. ತುಂಬ ಇಂಪ್ರೂವ್ ಆಗಿದ್ದೇನೆ, ಎಸ್ಪೆಷಲಿ ಬಿಕಾಸ್ ಆಫ್ ಸಿಸ್ಟಮ್ಯಾಟಿಕ್ ಆ್ಯಂಡ್ ಡಿಸಿಪ್ಲಿನ್ ಸ್ಟಡಿ ಪ್ಲ್ಯಾನ್. ಇಲ್ಲಿ ಸ್ಟಡಿ ತುಂಬ ಡಿಸಿಪ್ಲಿನ್ ಆಗಿರ್ತದೆ, ಸಿಸ್ಟಮ್ಯಾಟಿಕ್ ಆಗ್ತದೆ. ಒಂದು ಪರ್ಫೆಕ್ಟ್ ಟೈಮಿಂಗ್ಸ್, ಅಂದರೆ ಬೆಳಿಗ್ಗೆ ಸಿಸ್ಟಮ್ಯಾಟಿಕ್ ಆಗಿ ಒಂದು ಸ್ಟಡಿ ಮಾಡ್ತೀವಿ, ಮತ್ತು ನಮಗೆ ಬೇಕಾದ ಟೈಮಿಂಗ್ಸಲ್ಲಿ ನಮಗೆ ಒಂದು ಸ್ಟಡಿ ಮಾಡಲಿಕ್ಕೆ ತುಂಬ ಹೆಲ್ಪ್ ಮಾಡಿದ್ದಾರೆ ಸರ್. ಈಗ ರಿಸಲ್ಟ್ ಬಂದ ನಂತರ ಮನೆಯವರು ಏನು ಹೇಳಿದರು? ಮನೆಯವರಿಗೆ ತುಂಬ ಖುಷಿಯಾಗಿದೆ. ಮನೆಯವರೇ ಡೈರೆಕ್ಟ್ ನನ್ನ ಸುಮಂತ್ ಕೊಯ್ಯೂರು ಅಂತ, ಮನೆಯವರೇ ಮೊಬೈಲಿಗೆ ನನ್ನ ಮೊಬೈಲ್ ಕಾಲ್ ಮಾಡಿ ನನ್ನ ಹತ್ರ ಮಾತಾಡ್ಸಿದ್ದಾರೆ. ಅವ್ರಿಗೆ ತುಂಬ ಖುಷಿಯಾಗಿದೆ ಅಂತೆ. ಆಬ್ವಿಯಸ್ಲಿ ನನಗೆ ಹೇಳಿದರು, ಸುಮಂತ್ ಸರ್ ಮತ್ತು ಈ ಕಾಲೇಜಿಗೆ ತುಂಬ ಥ್ಯಾಂಕ್ಸ್ ಮಾಡಿ, ಮತ್ತು ನಾನು ಫ್ರೆಂಡ್ಸ್ಗೆ ಸಹ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದರೆ ಅವರಿಂದ ನಾನು ಈ ಕಾಲೇಜಿಗೆ ಬಂದಿದ್ದು. ಅವ್ರು ನನಗೆ ಹೇಳಿದರು, ಈ ಕಾಲೇಜಲ್ಲಿ ತುಂಬ ಒಳ್ಳೆ ರಿಸಲ್ಟ್ ಬರ್ತಿದೆ, ನೀನು ಇಲ್ಲಿ ಓದ್ತು, ನಿಮಗೆ ಎಲ್ಲ ಸಪೋರ್ಟ್ ಮಾಡ್ತಾರೆ. ಹಾಗೆ ಸುಮಂತ್ ಸರ್ ನಿಮಗೆ ತುಂಬ ಹೆಲ್ಪ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್.
ಇದು ಟಾಪರ್ಸ್ ಮಾತು. ಇಲ್ಲಿ ಸುಮಂತ್ ಅವರು ಫಿನಾನ್ಷಿಯಲ್ ಸಪೋರ್ಟ್ ಕೂಡ ನನಗೆ ಮಾಡಿದ್ರು ಅನ್ನುವಂಥದ್ದು ಅಕ್ಷಯ್ ಹೇಳಿದ್ರೆ, ಕೊಡಗಿನ ಆ, ಯಾನ ಅವರು ನಾನು 10th ಅಲ್ಲಿ 89% ಇತ್ತು ನನಗೆ, ಇಲ್ಲಿ ಬಂದಾಗ ಜಾಸ್ತಿ ಆಯಿತು. ಹೇಗೆ ಅಂತಂದ್ರೆ ಇಲ್ಲಿಯ ಡಿಸಿಪ್ಲಿನ್ಡ್ ಆದಂತಹ ಸಿಸ್ಟಮ್ಯಾಟಿಕ್ ಎಜುಕೇಶನ್ ಕಾರಣ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಕ್ಯಾಮರಾಮ್ಯಾನ್ ಪ್ರಸಾದ್ ಜೊತೆಗೆ ದಾಮೋದರ ದಂಡೋಲೆ, ಸುದ್ದಿ ನ್ಯೂಸ್, ಗುರುವಾಯನಕೆರೆ.